ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶ ಹಿಂದೆಂದೂ ಯಾವ ಕ್ಷೇತ್ರದಲ್ಲೂ ನಡೆಯದಂತೆ ಹಲವು ವಿಶೇಷತೆಗಳನ್ನು ಒಳಗೊಂಡು ವಿಜೃಂಭಣೆಯಿಂದ ಮೇಳೈಸಲಿದೆ. ಹೀಗಾಗಿ ಆಯಾ ಸಮಿತಿಗಳು ತಮ್ಮ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಕಟಿಬದ್ಧರಾಗಿದ್ದಾರೆ. ಸಭಾ ಕಾರ್ಯಕ್ರಮವಿಲ್ಲದೆ, ರಾಜಕೀಯ ಎಂಟ್ರಿ ಇಲ್ಲದೆ ನಡೆಯುತ್ತಿರುವ ಬ್ರಹ್ಮಕಲಶೋತ್ಸವಕ್ಕೆ ಹಲವು ಪುಣ್ಯಕ್ಷೇತ್ರಗಳ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ಕಂಚಿ ಕಾಮಕೋಟಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಲಿದ್ದು, ಕಂಚಿ ಕಾಮಕೋಟಿ ಜಗದ್ಗುರು ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿಯವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷ ರಾಜಶೇಖರ ಹಿಲ್ಯಾರು ಹಾಗೂ ತಂಡದವರು ಆಮಂತ್ರಣ ಪತ್ರವನ್ನ ನೀಡಿ ಆಮಂತ್ರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಸಂದೇಶವನ್ನ ನೀಡಿದ್ದು, ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಲಿದ್ದು, ನಾವು ಬರುತ್ತೇವೆ. ಇಲ್ಲಿ ಸೇವಾ ಕಾರ್ಯ, ಭಕ್ತಿ ಕಾರ್ಯ ಮಾಡುವುದಕ್ಕೆ ಅವಕಾಶ ತುಂಬಾ ಇದೆ. ನಮ್ಮ ದೇಶ ಸಂರಕ್ಷಣೆಯಾಗಬೇಕು, ಆ ಪ್ರದೇಶ ವಿಕಾಸವಾಗಬೇಕು. ಭಕ್ತರೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನ ಧನ್ಯವಾಗಲಿ ಎಂದರು. ನಮ್ಮ ಭಾರತ ದೇಶ ಪವಿತ್ರ ಪ್ರದೇಶ. ಭಾರತ ದೇಶದಲ್ಲಿ ಅನೇಕ ತೀರ್ಥಸ್ಥಾನ ಕ್ಷೇತ್ರಗಳಿದೆ. ಭಗವಂತರೇ ಅವತಾರ ಮಾಡ್ತಾರೆ ಇಲ್ಲಿ ಭಾರತ ದೇಶದಲ್ಲಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಒಂದು ಸಂಕಲ್ಪ ಇಟ್ಟುಕೊಂಡು ಅವರು ಮನುಷ್ಯ ಸ್ವರೂಪ ಮತ್ತು ನರಸಿಂಹ ಸ್ವರೂಪ, ವಿವಿಧ ಸ್ವರೂಪದಲ್ಲಿ ಅವರು ಈ ಭಾರತಾವನಿಯಲ್ಲಿ ಬಂದು ಭಕ್ತರನ್ನು ಸಂರಕ್ಷಣೆ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಧರ್ಮ ಇದ್ದರೆ ಎಲ್ಲರಿಗೂ ಸೌಖ್ಯ ಬರ್ತದೆ, ಶಾಂತಿ ಬರ್ತದೆ. ಅವರು ಅವತಾರ ಭೂಮಿ ಭಾರತ ಭೂಮಿ, ಆಚಾರ್ಯ ಭೂಮಿ ಭಾರತ ಭೂಮಿ. ವಿಶೇಷವಾಗಿ ನಮ್ಮ ದಕ್ಷಿಣ ದೇಶದಲ್ಲಿ ಈ ವೇದ ಧರ್ಮಶಾಸ್ತ್ರವನ್ನು, ಮೂರ್ತಿ ಪೂಜಾ ವಿಧಾನವನ್ನು, ವಿಗ್ರಹಾರಾಧನಾ ಮತ್ತು ತಿಲಕ ಆಚಾರ, ಅದು ಮುಖದಲ್ಲಿ ಈಶ್ವರ ಪ್ರಸಾದ ಇರಬೇಕು. ಕುಂಕುಮ, ಚಂದನ, ತಿರುಮಣ್ಣು, ವಿಭೂತಿ, ಆ ಥರ ಇದು ತಿಲಕ ಧಾರಣೆ ಇರಬೇಕು. ಗೋ ಸಂರಕ್ಷಣೆ ನಾವು ಮಾಡಬೇಕು. ಏನೆಲ್ಲೂ ಪ್ರಕೃತಿಯಲ್ಲಿ ಭಗವಂತನನ್ನು ದರ್ಶನ ಮಾಡಬೇಕು. ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ನಮ್ಮ ದೇಶದಲ್ಲಿ ಗುರುಭಕ್ತಿ ಮುಖ್ಯ. ತಾಯಿ ತಂದೆ, ಮಾತೃದೇವೋಭವ ಪಿತೃದೇವೋಭವ, ಅಥವಾ ಪೇರೆಂಟ್ಸ್ ಯಾರಿದ್ದಾರೋ ಅವರನ್ನು ನಾವು ಸತ್ಕಾರ ಮಾಡಿ ಅವರಿಗೇನು ಅನುಕೂಲ ಮಾಡಬೇಕು, ಅವರು ವಚನ ಎಲ್ಲ ಕೇಳಿ ಸಾಂಸಾರಿಕ ಜೀವಿತದಲ್ಲಿ ಧಾರ್ಮಿಕ ಪ್ರವೃತ್ತರಾಗಿ ನಾವು ಇರಬೇಕು. ಆದರೆ ಇದು ಒಂದು ಆದರ್ಶ ಜೀವಿತ ವಿಧಾನ. ಸನಾತನ ವೈದಿಕ ಹಿಂದೂ ಧರ್ಮ ಅಂದರೆ ಲೈಫ್ ಸ್ಟೈಲ್, ಪ್ರಕೃತಿ ಮತ್ತು ಪ್ರಜಾ ಮತ್ತು ಭಗವಂತನ ಧ್ಯಾನ ಮಾಡುವುದಕ್ಕೆ ಒಂದು ಸಂಗಮ, ಒಂದು ತ್ರಿವೇಣಿ. ಇದು ಹಿಂದೂ ಧರ್ಮ ಅಂದರೆ ಒಂದು ತ್ರಿವೇಣಿ. ಅಲ್ಲಿ ಸಾಮಾಜಿಕ ವಿಕಾಸ ಇದೆ, ಆರ್ಥಿಕ ವಿಕಾಸ ಇದೆ, ಆರೋಗ್ಯ ನೀತಿ ಇದೆ, ಅಧ್ಯಾತ್ಮ ಪ್ರಕಾಶ ಇದೆ. ಇಂಟಗ್ರೇಟೆಡ್ ಅಪ್ರೋಚ್, ಸೈನ್ಸ್, ಸೊಸೈಟಿ, ಸ್ಪಿರಿಚುವಾಲಿಟಿ ಅಂಡ್ ಗಾಡ್. ಆ ಥರ ಅಪೌರುಷೇಯ ವೇದ ಇದೆಲ್ಲ ಇದೆ ನಮ್ಮ ದೇಶದಲ್ಲಿ. ಈ ಥರ ಓಲ್ಡೆಸ್ಟ್ ಅಂಡ್ ಗೋಲ್ಡ್ ಆಪರ್ಚುನಿಟಿ ನಮ್ಮ ಧರ್ಮಕ್ಕೆ ಇದೆ. ಮಾನವತಾ ವ್ಯಾಲ್ಯೂಸ್ ಅವಸರವಾಗಿ ನಮ್ಮ ದೇಶದಲ್ಲಿ ಪ್ರಜಾತಂತ್ರವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಮಹತೆ ಕ್ಷತ್ರಾಯ ಮಹತ ಆಧಿಪತ್ಯಾಯ ಮಹತೆ ಜಾನರಾಜ್ಯಾಯೇತ್ಯ. ಆ ಥರ ನಮ್ಮ ದಕ್ಷಿಣ ದೇಶದಲ್ಲಿ ಕರ್ನಾಟಕ ದೇಶ ಏನುಂಟು ಅದು ಎಲ್ಲರ ಮನಸ್ಸಲ್ಲಿ ಭಕ್ತಿಭಾವ ಪ್ರಚಾರ ಮಾಡಬೇಕು ಅಂತ ಈ ಕರ್ನಾಟಕ ಸಂಗೀತವನ್ನು ನಮ್ಮ ತ್ಯಾಗರಾಜ ಸ್ವಾಮಿ ಅವರು, ಶ್ಯಾಮ ಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಕರ್ನಾಟಕ ದೇಶದಲ್ಲಿ ಹುಟ್ಟಿದವರು ಯಾರೆಲ್ಲ ಇದ್ದಾರೋ ದೊಡ್ಡ ಕೀರ್ತನಕಾರರು, ಸಾಹಿತ್ಯಕಾರರು, ಅವರೆಲ್ಲ ದಾಸರ ಕೀರ್ತನೆಗಳು,
ಕನಕದಾಸರು, ಆ ಥರ ಅನೇಕ ವಾಗ್ಗೇಯಕಾರರೆಲ್ಲರೂ ಸೇರಿ ನಮ್ಮ ಜೀವಿತ ಧನ್ಯವಾಗಿ ಇರಬೇಕು, ಚರಿತಾರ್ಥ ಆಗಬೇಕು, ಮಾನವ ಜೀವಿತ ಕೃತಕೃತ್ಯರಾಗಬೇಕು. ಅದಕ್ಕೋಸ್ಕರವಾಗಿ ಸರಳ ಭಾಷೆಯಲ್ಲಿ ಸಂಗೀತ, ಕರ್ನಾಟಕ ಸಂಗೀತ ಪ್ರಚಾರ ಮಾಡಿದ್ದಾರೆ, ನಾಮ ಸಂಕೀರ್ತನ ಮಾಡಿದ್ದಾರೆ. ಏನೇನು ಭಾಷೆ ಇದ್ದರೆ ತಮಿಳು, ತೆಲುಗು, ಕನ್ನಡ ಏನಿದ್ದರೆ ಕೂಡ ಕರ್ನಾಟಕ ಸಂಗೀತ ಅಂತ ಹೆಸರು ಅವರಿಗೆ. ಕರ್ನಾಟಕ ಸಂಗೀತದಲ್ಲಿ ಕೇರಳದಲ್ಲಿ ಕೂಡ ಎಲ್ಲರೂ ಕಚೇರಿಯಿಂದ ಮಾಡ್ತಾರೆ. ಅದರ ಕರ್ನಾಟಕ ಸಂಗೀತ ಅನ್ನೋದು ಕರ್ಣಾಮೃತವಾಗಿ ಇದೆ. ಆ ಸಂಗೀತವನ್ನು ನಾವು ಸಂರಕ್ಷಣೆ ಮಾಡಬೇಕು. ಆರೋಗ್ಯಕ್ಕೋಸ್ಕರವಾಗಿ ಮತ್ತು ಏಕಾಗ್ರ ಚಿತ್ತರಾಗಿ ನಾವು ಚಿತ್ತಶುದ್ಧಿ ನಮಗೆ ಬರುವುದಕ್ಕೆ ಕರ್ನಾಟಕ ಸಂಗೀತ ಮುಖ್ಯ. ಗೋವಿಂದ ನಿನ್ನ ನಾಮವೇ ಚಂದ, ಅಮುರಳು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಆ ಥರ ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು, ಭಕ್ತರು ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡುವ ಶಕ್ತಿ ಭಗವಂತನ ಶಕ್ತಿ ಭಕ್ತರಿಗೆ ಸಂಗೀತ ಕಚೇರಿ ಮಾಡುವ ಸಮಯದಲ್ಲಿ, ಧ್ಯಾನ ಮಾಡುವ ಸಮಯದಲ್ಲಿ ನಮಗೆ ಶಕ್ತಿ ಬರ್ತದೆ. ಇಲ್ಲಿ ಪುತ್ತೂರು ಸಮೀಪ, ಅಂದರೆ ಕರ್ನಾಟಕ ಪ್ರದೇಶದಲ್ಲಿ ಏನು ಪುತ್ತೂರು ಪ್ರದೇಶ ಇದು ತಾಲೂಕ, ಅಲ್ಲಿ ಶ್ರೀ ಕೋದಂಡರಾಮ ಪಂಚಮುಖ ಆಂಜನೇಯ ಕ್ಷೇತ್ರ ಸಮಿತಿ ಪರವಾಗಿ ಅಲ್ಲಿ ಒಂದು ನವೀಕರಣ ಕಲಶ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಮುಂಬೈನಿಂದ ಅಲ್ಲಿ ನಾವು ಕೂಡ ಬರ್ತೀವಿ. ಭಕ್ತರಂದರೂ ಸೇರಿ ಅಲ್ಲಿ ಸೇವೆ ಮಾಡುವುದಕ್ಕೆ ಅವಕಾಶ ಬಹಳ ಇದೆ. ಆ ಕ್ಷೇತ್ರದಲ್ಲಿ ಪುತ್ತೂರು, ಕಾಸರಗೋಡು ಸಮೀಪದಲ್ಲಿ, ಉಭಯ ರಾಜ್ಯದಲ್ಲಿ ಕರ್ನಾಟಕ ಮತ್ತು ಕೇರಳ ಪ್ರದೇಶದಲ್ಲಿ ಸೇವಾ ಕಾರ್ಯಕ್ರಮವನ್ನು, ಭಕ್ತಿ ಕಾರ್ಯಕ್ರಮವನ್ನು ಹೆಚ್ಚು ಮಾಡಿ ನಮ್ಮ ದೇಶ ಸಂರಕ್ಷಣಾ, ನಮ್ಮ ಧರ್ಮ ಸಂರಕ್ಷಣೆ ಮಾಡಿ ಆ ಪ್ರದೇಶ ವಿಕಾಸ ಆಗಬೇಕು, ಭಕ್ತರೆಲ್ಲರೂ ನಮ್ಮ ಜೀವನ ಧನ್ಯ ಆಗಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. ಹನುಮಗಿರಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಹನುಮಗಿರಿಗೆ ಕಂಚಿ ಕಾಮಕೋಟಿ ಜಗದ್ಗುರು ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿಯವರು ಆಗಮಿಸಲಿದ್ದು, ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲ ಬಾರಿಗೆ ಕಂಚಿ ಶ್ರೀಗಳ ಪಾದಸ್ಪರ್ಶವಾಗಲಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ